ಪೂರು ಜಾರು ಲಕ ಜಾರು. ಓ ಶಿಟ್. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಇವತ್ತು ಇನ್ನೊಂದು ಸ್ವಲ್ಪ ಟ್ರೈಲ್ಸ್ ಎಲ್ಲ ಇದೆಯಂತೆ. ಆ್ಯಕ್ಚುಲಿ ನಮ್ಮದೆಲ್ಲ ಲಾಸ್ಟ್ ಮಿನಿಟ್, ನಿನ್ನೆ ನೈಟ್ ಆಲ್ಮೋಸ್ಟ್ ಈವ್ನಿಂಗ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು. ಓಕೆ ಇವತ್ತು ಹೋಗೋಣ ಅಂತ ರೈಡ್. ಸಾಯಿ ಬರ್ತಿದ್ದಾನೆ. ಸೊ ಇದು ಐ ಥಿಂಕ್ ಜಸ್ಟ್ ರೀಚ್ ಆಗ್ತಿದ್ದಾನೆ. ಸೊ ಇಲ್ಲಿಂದ ಟು ಬಿ ಆನೆಸ್ಟ್ ನನಗೂ ಕರೆಕ್ಟಾಗಿ ಅದು ಗೊತ್ತಿಲ್ಲ, ಅದೊಂದು ಅವನು ಹೇಳಿದ್ದ ಪ್ಲೇಸ್. ನೋಡೋಣ. ಇವತ್ತು ಮೋಸ್ಟ್ಲಿ ರೆಡ್ ಅಲರ್ಟ್ ಬೇರೆ ಕೊಟ್ಟಿದ್ದಾರೆ, ಮಳೆ ಜಾಸ್ತಿ ಇದೆ ಅಂತೇಳಿ. ನಿನ್ನೆ ಫುಲ್ ಇಡೀ ದಿವಸ ಮಳೆ ಇತ್ತು, ಇವತ್ತು ಅಷ್ಟಿಲ್ಲ ಆ್ಯಕ್ಚುಲಿ. ಸದ್ಯಕ್ಕೆ ಸ್ವಲ್ಪ ಕ್ಲಿಯರ್ ಇದೆ, ನೋಡೋಣ. ಹೊಸ ಟೈರ್ ಬಂದಿದೆ ಈಗ ನಮಗೆ, ಅದನ್ನು ಚೇಂಜ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಬಟನ್ಸ್ ಎಲ್ಲ ಚೆನ್ನಾಗಿದೆ. ರಾಲ್ಕೋ ಗ್ರಿಪ್ಪರ್ ಅಂತ ಬರುತ್ತೆ, ರಾಲ್ಕೋ ಗ್ರಿಪ್ಪರ್. ಚಾಲು ಇದು ಸ್ವಲ್ಪ ಇನ್ನೆಲ್ಲ ಸ್ವಲ್ಪ ತೂತು ಮಾಡಿ ಹಾಕುತ್ತೆ. ಒಂದಿನ ಅವಾಯ್ಡ್ ಮಾಡಬೇಕು. ಕನೆಕ್ಟ್ ಅಲ್ಲ. ಹಲೋ, ಓಕೆ, ಗುಡ್ ಮಾರ್ನಿಂಗ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ನಾನು ಮೈಕ್ ಹಾಕಿದ್ದೀನಿ ಸದ್ಯಕ್ಕೆ, ಬಟ್ ಮಳೆ ಬಂದರೆ ತೆಗಿಬೇಕಾಗುತ್ತೆ. ಇದೊಂದು ಹೊಸ್ತು ಗರ್ಮಿನಿಯನ್ ಡಿವೈಸ್, ಅದು ಸೆಕೆಂಡ್ ಹ್ಯಾಂಡ್ ಒಬ್ಬನ ಹತ್ರ ತೊಗೊಂಡಿದ್ದು. ಒಂಥರ ಮ್ಯಾಪೆಲ್ಲ ಚೆನ್ನಾಗಿ ಇದು ತೋರಿಸುತ್ತೆ, ಬಟ್ ಪ್ರಾಬ್ಲಮ್ ಏನಂದರೆ ಅದು ಕನೆಕ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ನಾರ್ಮಲ್ ಗೂಗಲ್ ಮ್ಯಾಪ್ ಥರ ಅಲ್ಲ, ಅದೇನು ಲೋಡೆಡ್ ಇದೆ ಮ್ಯಾಪ್ ಅದು ಮಾತ್ರ ತೋರಿಸುತ್ತೆ. ಟೈರ್ ಚೇಂಜ್ ಮಾಡಿ ಈಗ ಸ್ವಲ್ಪ ಅಷ್ಟು ಕಾನ್ಫಿಡೆನ್ಸ್ ಸಿಗ್ತಾ ಇಲ್ಲ ಕಾರ್ನರ್ ಮಾಡೋಕ್ಕೆ. ಐ ಮೀನ್ ಕಾರ್ನರ್ ಮಾಡೋಕ್ಕಾಗಲ್ಲ ಇದರಲ್ಲಿ, ಏನು ಹೇಗೂ ಇದು ರೈಡ್ ಮಾಡಿ ಇವಾಗ ಈ ಟ್ರೈಲ್ಸ್ ಎಲ್ಲ ಅಡ್ವೆಂಚರ್ ತೊಗೊಂಡೋಗೋಕ್ಕೆ ಮನಸ್ಸು ಬರಲ್ಲ, ಇದನ್ನೇ ಇಟ್ಕೊಂಡು ಹೋಗ್ತೇನೆ. ಬಟ್ ಓನ್ಲಿ ಪ್ರಾಬ್ಲಮ್ ಅಂದರೆ ಹೈವೇ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಲಿಮಿಟೆಡ್ ಇರುತ್ತೆ ಸ್ಪೀಡ್. 80 ಎಲ್ಲ ಆರಾಮ್ಸೆ ಹೋಗುತ್ತೆ, ಅದರ ಮೇಲೆ ಸ್ವಲ್ಪ 80-90 ಎಲ್ಲ ಹೋಗ್ಬೋದು. ಬಟ್ ಅದೇ ದಟ್ಸ್ ಓಕೆ. ಚಾರ್ಜ್ ಮಾಡಿ ಫುಲ್ ಫಾಗಿ ಆಗಿರೋ ಥರ ಇದೆ. ನೈಸ್, ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದು ನೋಡೋಕ್ಕೆ. ಇಲ್ಲಿ ಬರುವಾಗ ಆಲ್ಮೋಸ್ಟ್ ಪ್ರತಿ ಸಲ ಸ್ಟಾಪ್ ಮಾಡ್ತೀನಿ, ಆವತ್ತು ಮಿಸ್ ಮಾಡೋದೆ. ದ ಅಮೇಝಿಂಗ್ ಚಾರ್ಜ್ ಮಾಡಿ ಪ್ರತಿ ಸಲ ಇಲ್ಲಿ ನಿಲ್ಲಿಸ್ಕೊಂಡೇ ಹೋಗೋದು ನಾವು ಯಾವಾಗಲೂ. ಕ್ಲಿಯರ್ ಆಗ್ತಿದೆ ಇವಾಗ. ಇಟ್ಸ್ ಬ್ಯೂಟಿಫುಲ್. ಚಾರ್ಮಾಡಿ ಘಾಟ್. ಬಟ್ ನಮ್ಮ ಜನರು ಎಷ್ಟು ಒಂದು ಅವೇರ್ನೆಸ್ ಇಲ್ಲದವರ ಏನೋ ಗೊತ್ತಿಲ್ಲಪ್ಪ, ಇಂಥ ಪ್ಲೇಸ್ ಬರ್ತಾರೆ, ಎಷ್ಟು ಒಳ್ಳೆ ವ್ಯೂ ಇರುತ್ತೆ. ಇಲ್ಲೆಲ್ಲ ಬಂದು ನೋಡಿ ಎಷ್ಟು ಪ್ಲಾಸ್ಟಿಕ್ ಎಸ್ದಿದ್ದಾರೆ, ಫುಲ್ ಬಿಯರ್ ಬಾಟ್ಲು ಪ್ಲಾಸ್ಟಿಕ್. ಸೊ ನೀವು ಕಾರಲ್ಲಿ ಬರ್ತೀರಾ, ಅದನ್ನ ಕಾರಲ್ಲಿ ಹಾಕ್ಕೊಂಡು ಹೋಗಿ ನೆಕ್ಸ್ಟ್ ಎಲ್ಲರೂ ಒಂದು ಕಡೆ ಹೋಟ್ಲಲ್ಲಿ ನಿಲ್ಲಿಸಿದ್ರೆ ಅಲ್ಲೇ ಒಂದು ಟ್ರಾಶ್ ಬಾಕ್ಸ್ ಇರುತ್ತೆ, ಅದರಲ್ಲೇ ಹಾಕ್ಬೋದು. ಈ ಫಾಗಲ್ಲಿ ರೈಡ್ ಮಾಡೋದೇ ಒಂಥರ ಖುಷಿ. ಅದೊಂಥರ ಹೆಂಗೆ ಅಂದರೆ ನಿಮ್ಗೊಂಥರ ಯು ಆರ್ ಅಲೋನ್ ಒಂಥರ ಫೀಲ್ ಕೊಡುತ್ತೆ. ನಿಮ್ಗೆ ಯಾರು ಆ ಕಡೆ ಈ ಕಡೆ ಕಾಣೋದಿಲ್ಲ ಅಲ್ಲ. ಓಯ್, ಲೆಟ್ಸ್ ಗೋ ದ ಟ್ರೈಲ್ಸ್. ನದಿ ಅಂತ కళ్ళు జారుండు. ನಂದು ಓಪನ್ ಫಿಲ್ಟರ್ ಬೇರೆ, ಸ್ವಲ್ಪ ಜಾಗ್ರತೆ ಇರಬೇಕು.
ಇರೋದ್ರೆ ಇಲ್ಲೇ ಇರ್ತೀನಿ. ಜಾರ್ತಾ ಉಂಟು ಯಾರು ಜಾರ್ತಾ ಇದೆ. ಹಾಂ ಅವೇ ಏನಂದ ಯಾರೊಂದು ಹೌದಾ? ಜಾರ್ತಾ ಉಂಟು, ಒಳ್ಳೆ ಸ್ಕೇಟಿಂಗ್ ಮಾಡಿದಾಗೆ ಇದೆ ಆ್ಯಕ್ಚುಲಿ. ಟೈರ್ ಸ್ವಲ್ಪ ಯು ನೀಡ್ ಟು ಗೆಟ್ ಯೂಸ್ ಟು ಇಟ್. ಪ್ರತಿ ಸಲ ಟೈರ್ ಚೇಂಜ್ ಮಾಡಿದಾಗ ಅದೊಂಥರ ಟ್ರ್ಯಾಕ್ಷನ್ ಹೋಗುತ್ತೆ. ಜಾರೊಂದು ಮಾರ ನಾನು ನಂದು ಮಾತ್ರ ಅಂದ್ಕೊಂಡೆ. ಅವನದು ಆ್ಯಕ್ಚುಲಿ ನನಗಿಂತ ದೊಡ್ಡ ಬಟನ್ ಇದೆ, ಅದು ಜಾರ್ತಾ ಇದೆ ಅಂತ. ಒಡೆ ಒಬ್ಬನು ಗುಡ್ಡೆಗ ತೂಕನ ಅದನ್ನು. ಹಾಂ ಜಾರ್ತಾನೆ ಇದೆ. అవే డౌట్ బర్ర ఆగిందా నూకుండా ఇచ్చావు ఆమె ఎట్టదాలో ఉండా తూలగే పోయి पूरू जार लक जा रहा हूँ. ತುಂಬ ಮಂಚ ಅಬಾಂಡನ್ ಮಾಡಿರೋ ರೋಡ್ ಇದು. ಯಾಕೋ ಡೆಡ್ ಎಂಡ್ ಅಂತಲೇ ಅನ್ನಿಸ್ತಾ ಇದೆ. ಇಂಚ ಅಂದು ಓಯ್ ಆಯ್ತಾ? ಆಲ್ಮೋಸ್ಟ್ ಒಂದು ಹುಲ್ಗಾಲ್ ಥರ ಬಂದಿದ್ದೀವಿ. ಜಸ್ಟ್ ಒಂದು ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಇದೆ, ಅದು ಬಿಟ್ಟರೆ ಇಲ್ಲೇನಿಲ್ಲ ಆ್ಯಕ್ಚುಲಿ. ಅಲ್ಲಿವರೆಗೆ ಟ್ರ್ಯಾಕ್ ಇತ್ತು, ಈಗ ಇಲ್ಲಿ ಬಂದಮೇಲೆ ಏನು ಟ್ರ್ಯಾಕ್ಸ್ ಬೇರೆ ಇಲ್ಲ. ಮೋಸ್ಟ್ಲಿ ಇಲ್ಲಿ ಬರೋದಕ್ಕೆ ಮೋಸ್ಟ್ಲಿ ಯಾರು ಜೀಪೆಲ್ಲ ಇಟ್ಕೊಂಬರ್ತೀರ ಅನಿಸುತ್ತೆ, ಯಾವುದೋ ಇದ್ರೂ ಇರಬೇಕು. ಸುಮ್ಮನೆ ನೋಡ್ಕೊಂಬಂದ್ವಿ. ಬಟ್ ನೈಸ್, ಚೆನ್ನಾಗಿದೆ ಆ್ಯಕ್ಚುಲಿ. ವೆದರ್ ಎಲ್ಲ ಸೂಪರಾಗಿದೆ, ಮಳೆ ಹಣೀತಾ ಇದೆ, ಮಂಜು ಇದೆ, ಆ್ಯಂಡ್ ಗುಡ್ ಟ್ರೈಲ್ಸ್. ಬಟ್ ಜಾರ್ತಾ ಇದೆ ಹೆಂಗೆ ಜಾರ್ತಾ ಇದೆ ಅಂದರೆ, ನಂದು ಆ್ಯಕ್ಚುಲಿ ಸ್ವಲ್ಪ ಅವನ ಬಟನ್ ಕಂಪೇರ್ ಮಾಡಿ ಒಂದು ಸ್ವಲ್ಪ ಚಿಕ್ಕ ಬಟನ್, ಬಟ್ ಒಟ್ಟು ಇಬ್ಬರದ್ದು ಜಾರ್ತಾ ಇದೆ ಫುಲ್ ಗಾಡಿ. ಅದು ಮೋಸ್ಟ್ಲಿ ಬಿಕಾಸ್ ಇಲ್ಲಿ ಏನಂತ ಹೇಳಿದ್ರೆ ಅದು ಆ ರೋಡಲ್ಲಿ ಯಾರು ಹೋಗಲ್ಲ, ಸೊ ಅದು ತುಂಬ ಗಟ್ಟಿ ಇರುತ್ತೆ ಆ್ಯಕ್ಚುಲಿ ಕೆಳಗಡೆ. ಅದರ ಮೇಲ್ಗಡೆ ಈಗ ಪಾಚಿ ಕೂತ್ ಕೂಡಲೇ, ಮಳೆ ಬಂದು ಪಾಚಿ ಬಂದ ಕೂಡಲೇ ಅದು ಫುಲ್ ಜಾರುತ್ತೆ. ಸೈಲೆಂಟ್, ಸಕ್ಕ ಚೆನ್ನಾಗಿದೆ.
ದಾಲ ಸೌಂಡ್ ಇದ್ದಿದ್ರು ಮಳೆ ಆ್ಯಕ್ಚುಲಿ ನಾನು ರೈನ್ ಕೋಟ್ ತಂದಿಲ್ಲ. ನಾನು ಅಂದ್ಕೊಂಡೆ ನಾವು ಮೇಲೆ ಚಾಂಪಿ ಕ್ರಾಸ್ ಆಗ್ತೀವಿ ಅಂತ ತಲೆ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಒದ್ದೆ ಆದರೆ ಚಳಿ ಸ್ಟಾರ್ಟ್ ಆಗುತ್ತೆ. ಬರ್ತಾ dalam illegal dalam apa itu nak bakar dia. ಕಾಲಿಟ್ಟರೆ ಕಾಲು ಜಾರ್ತವೆ. ಆ್ಯಕ್ಚುಲಿ ಆ ಡೆಡ್ ಎಂಡಲ್ಲಿ ಒಂದು ಚಿಕ್ಕ ಮನೆ ಥರ ಇತ್ತು, ಮನೆಯಲ್ಲ ಒಂದು ಹತ್ತು ಥರ ಇತ್ತು. ನಾವು ಕೇಳಕ್ಕೆ ಹೋಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಇನ್ಯಾರು ಇಲ್ಲಿಗಲ್ಲಿ ಏನಾದ್ರು ನಡೀತಾ ಇದ್ರೆ ಆಮೇಲೆ ಸಿಕ್ಕಿ ಬಿಡ್ತೀವಿ. ಆ ಸೈಡಾ? ಓಕೆ ಓಕೆ. ಹೌದಲ್ಲ. ತೋಟದಲ್ಲೆಲ್ಲ ಬಂದಿದ್ದೀವಿ.
ನಮಸ್ತೆ. ಗುತ್ತಿ ಹೋಗ್ತಲ್ಲ ಇದು? ನನಗೆ ಗುತ್ತಿ ಗುತ್ತಿ. ಕಾಲುದಾರಿ ಅಂತ ಇವಾಗ. ಹೋಯ್ತು ಕಾ ಗದ್ದೆಯಲ್ಲೆಲ್ಲ ಹೋಗ್ತದೆ ಅಂತ ಹೇಳಿ. ಎಲ್ಲಿ ಬಂದಿದ್ದೀವಿ ಅಂದರೆ ಸುಮ್ಮನೆ ನೋಡ್ಕೊಂಡು ಬಂದು ಅಲ್ಲಿಂದ ರೋಡ್ ಕೆಳಗೆ ಬಂದು ಇವಾಗ ಕಾಲ್ದಾರಿ ಇದೆ. ಕಾಲ್ದಾರಿಯಲ್ಲಿ ಹೋಗೋದು. ಬ್ಯೂಟಿಫುಲ್. ಎಲ್ಲ ಹಿಲ್ ಕಾಣ್ತಾ ಇದೆ. ಒಂದು ಮಾರ ನಮಸ್ತೆ. ಹಾಯ್ ಹಾಯ್. ಅರುಣ್. ನಿಮ್ಮ ಹೆಸರು? ನಿಖಿತ್ ಅಲ್ಲ? ನಿಮ್ಮ ಶಶಾಂಕ್. ಓಕೆ. ಇವರಿಬ್ಬರು ಜಾಯ್ನ್ ಆದರು ನಮ್ಮ ಬೆಂಗಳೂರಿಂದ. ಅವರು ಆ್ಯಕ್ಚುಲಿ ಇಲ್ಲಿ ಹೋಮ್ ಸ್ಟೇಗೆ ಬಂದು ನಿಂತಿದ್ರು. ನಿನ್ನೆ ಟ್ರೆಕ್ ಮಾಡಿದ್ರು ಅಂತೆ ತುದಿವರೆಗೆ. ಇವತ್ತು ನಮ್ಮೊಟ್ಟಿಗೆ ಪುನಃ ಬೈಕಲ್ಲಿ ಹೋಗೋಣ ಅಂತ. ನಿಮ್ಮ ಊರು ಗುಡ್ಡ ನೋಡೋಣ ಅಂತೇಳಿ.
ಇಲ್ಲಿದೆ ವಾಚ್ ಟವರ್. ಇರ್ಲಿ ಬಿಡು ಗಾಡಿ ಬಿಡು ಇರ್ಲಿ ಪರವಾಗಿಲ್ಲ. ಇಂಜಿನ್ ಆಫ್ ಮಾಡು ಪರವಾಗಿಲ್ಲ. ಅದು ಆಗಲೇ ಎತ್ತಬೇಕಂತೇನಿಲ್ಲ. ಅದನ್ನು ಹಿಡ್ಕೊಳಕ್ಕಾದ್ರೆ ನಿಂದು ಬೆನ್ನು ಹಿಡ್ಕೊಳತ್ತೆ ಅಷ್ಟೇ. 1 ನಿಮಿಷ ನಾನು ಸೈಡ್ ಸ್ಟ್ಯಾಂಡ್ ಆಗ್ತದೆ. ಅದು ಕಾಣ್ತಾನೆ ಇರಲಿಲ್ಲ. ಅಲ್ಲ, ಈವನ್ ವಾಚ್ ಟವರ್ ಅಲ್ಲಿಂದ ಕಾಣೋದೇ ಇಲ್ಲ. ನಮ್ಮ ವ್ಯೂ ಮಿಸ್ ಆಗಿದೆ, ಬಟ್ ಪರವಾಗಿಲ್ಲ. ವಿ ಕಮ್ ಆಲ್ ದ ವೇ ಹಿಯರ್. ಬಂದಿದಾಗ ಅಲ್ಲಿ ಹೋಗೋಣ. ಇಲ್ಲಿಂದ ಫುಲ್ ಎಲ್ಲ ಕಾಣುತ್ತಂತೆ, ಬಟ್ ಇವಾಗ ಅದೇ ಫುಲ್ ಜಾರ್ತಾ ಇದೆ. ಬಂದು ಇಲ್ಲೊಂದು ವಾಚ್ ಟವರ್ ಇದೆ, ನಡೆಯೋಕ್ಕೂ ಕಷ್ಟ. ಸ್ವಲ್ಪ ಫುಲ್ ಸ್ಲಿಪ್ಪರ್ ಇದೆ, ಅದು ಕಾಣ್ತಾ ಇರೋದು. ಬಟ್ ಸಕ್ಕ ಚೆನ್ನಾಗಿದೆ ಆ್ಯಕ್ಚುಲಿ. ಯಾವುದು ವ್ಯೂ ಪಾಯಿಂಟ್ ಹೆಸರು ಗೊತ್ತಿಲ್ಲ, ನಾನು ಅಪ್ಡೇಟ್ ಮಾಡ್ತೀನಿ ಆಮೇಲೆ. ನೈಸ್, ಸಕ್ಕತ್ತೊಳ್ಳೆ ಟ್ರೈಲ್ಸ್ ಇದೆ. ವ್ಯೂ ಪಾಯಿಂಟ್ ಆಯಿತು, ಬಟ್ ನಮಗೆ ಅಷ್ಟು ಕ್ಲಿಯರಾಗಿ ಏನು ನೋಡೋಕ್ಕೆ ಸಿಕ್ಕಿಲ್ಲ. ಸ್ವಲ್ಪ ಚಾಲೆಂಜಿಂಗ್ ಇದೆ, ಸ್ವಲ್ಪ ಅಲ್ಲ. ಯಾರು ಹಾರ್ನ್ ಹಾಕಿದ್ರ? ಇಲ್ಲ ಅಲ್ಲ, ಒಂದು ಕರಿತಾ ಉಂಟು ಸಾಯಿಗೆ. ಮರ ಬಿದ್ದಿದೆ, ಹೋಗೋಕ್ಕಾಗಲ್ಲ. ಇನ್ನೊಂದು ರೋಟಲ್ಲಿ ಹೋಗ್ತೀವಿ. ಓ ಶೆಟ್, ಕಾರ್ ಒಂದೊಂದೊಂದೊಂದು. ಹಾಂ, ತೀರ್ಥಪಾರಲ್ಲಿತ್ತು. ಅವು ಚೂರು ಎಜ್ಜಿಗೆ ಪೋಂಡಲ್ಲ ಜಾರು ಉಂಟು. ಉಂಟು
ಬಂದು ಹತ್ತಿದ್ದ ಅದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಬಿದ್ದೆ ನಾನು. ಆಯ್ತು ಲಾಗೆ ಬಾಡಿ ಒಂದೊಂದೊಂದೊಂದು ಏನು ಸೈಡ್ ಸ್ಟ್ಯಾಂಡ್ ಮಾಡ್ರ ಒಂದು ಆ ಕಡೆ ಶಿಫ್ಟ್ ಮಾಡಿ, ಆ ಕಡೆಗೆ. ಅಲ್ಲ ಸ್ಟ್ಯಾಂಡ್ ಹಾಕಿರ್ಲಿಲ್ವಾ? ಸ್ಟ್ಯಾಂಡ್ ಹಾಕಿದ್ದೆ, ಅದು ಎದುರು ಹೋಗ್ತಾ ಇತ್ತು. ಮುಂದೆ ಅವನಿಗೆ ಪಟ್ಟದೆ ಪುಂದು ಮಲ್ಕ ಸರ್ತಾಂ ಪಡ ಮುರಿದ್ಗಿರ್ದಿರ ಕಣ್ರಿ ಜಿಜಿ. ಸಾಕು. ಓಕೆ, ಅದೇ ರಾತ್ರಿ ಜಾರ್ತಾ ಇದೆ. ಈ ಕಡೆ ಬಂದ್ವಿ. ನೋಡು ಭಯಂಕರ ಉಂಟು. ಭಯಾನಕ ಇದು.
ಹಿಂಗೆ ಕಾಣ್ತಿದೆ ಇದು. బ్యాష్ ప్లేట్ పైన నేలని ఉండదు అలా నాలుగు కదా ಪಕ್ಕ ಚೆನ್ನಾಗಿದೆ. ಮಂಗಳೂರು ಮಂಗಳೂರು ಇಲ್ಲೆಲ್ಲ ಹೋಗ್ತೀರಿ. ಪ್ರಾಣಿಗಳು ಹಾವಳಿ ಬಾರಿ ಇದೆ. ಪ್ರಾಣಿಗಳಿದೆಯಾ? ಮತ್ತೆ ಆನೆ ಆನೆ ಎಲ್ಲ ಇದೆ, ಕರಡಿ. ಓ ಇಲ್ಲ ಹಿಂಗೆ ಹೋಗ್ಬಿಡ್ತೀವಿ ಫೋಟೋ ಹಿಡ್ಕೊಂಡು ಇಷ್ಟೇ. ಇಲ್ಲಿವರೆಗೆ ಈ ಬಂದ ತರ ಮಳೆ ಬಂದಿರಲ್ಲ. ನಿಮ್ಮ ಊರು ಚಂದ, ಅದಕ್ಕೆ ನೋಡಕ್ ಬಂದಿದ್ದೀವಿ. ಚಂದಪ್ಪ. ಈಗ ಪ್ರಾಣಿಗಳು ಹಂಗೆ ಮಾಡ್ಕೊಂಡು ನೀವು ಇಷ್ಟೊತ್ತಿನ ಮೇಲೆ ಭಾರಿ ಡೇಂಜರು. ಹೌದಾ? ಆಯ್ತು, ನಾವು ಹೊರಡೋದು ಆಯಿತು. ನಾವು ಇಲ್ಲಿ ಲಾಸ್ಟ್ ಇವತ್ತು. ಈಗ ಇನ್ನೇನು ಹೊರಡೋದು ಅಷ್ಟೇ. ಸಿಗಕ್ಕೆ ಬಿಡಿ ಅಲ್ಲಿ. ಹಾಂ ಹಾಂ ಹಾಂ. ಓಕೆ, ಸಿಗೋಣ. ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ನಂದಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಹೆಸರು? ಒಂಟಿ ಟ್ರಾವೆಲರ್. ಒಂಟಿ ಟ್ರಾವೆಲರ್. ಸೂಪರ್. ಓಕೆ, ಆಧಾರ್ ಕೊಡಿ, ಲಿಂಕ್ ಹಾಕಿರ್ತೀನಿ ನಾನು. ಸರಿ, ಓಕೆ, ಸಿಗೋಣ. ಬಾಯ್ ಬಾಯ್.